ತೊಕ್ಕೋಟು ಸಿಟಿ ಆಟೋ ಪಾರ್ಕ್ಡ್ ದೇಶದ 8ನೇ ಸ್ವಾತಂತ್ರ್ಯೋತ್ಸವವನ್ನು ಶನಿವಾರ ಕಾಂಡೆ ಅಟಣೆ ಮಲ್ತದಿತ್ತದು. ಸಂಸ್ಥದ ಅಧ್ಯಕ್ಷರು ಮುತಾಲಿಬ್ ಬಕ ಗೌರವಾಧ್ಯಕ್ಷರು ಪದ್ಮನಾಭ ಧರ್ಮನಗರ ಧ್ವಜಾರೋಹಣ ನಡಪಾಯಿರು. ದೇಶದ 8ನೇ ಸ್ವಾತಂತ್ರ್ಯೋತ್ಸವ ಮಾತೆರೆಗಳ ಎಡ್ಡೆನ್ನು ಕಂತು ಕೊರಡು ಪಂಡದು ಪದ್ಮನಾಭ ಧರ್ಮನಗರ ಎಡಪು ಬಯಕಿಯರು. ಸಿಟಿ ಆಟೋ ಪಾರ್ಕ್ನ ಸದಸ್ಯರಿಗೆ ಮತ್ತು ಊರಿನವರಿಗೆ 80ನೇ ವರ್ಷದ ಶುಭಾಶಯಗಳು, ಸ್ವಾತಂತ್ರ್ಯ ಶುಭಾಶಯಗಳು. ಸಿಟಿ ಆಟೋ ಪಾರ್ಕ್ದ ಮಾಜಿ ಅಧ್ಯಕ್ಷರಾದ ಈತದ ಗೌರವಾಧ್ಯಕ್ಷರಾದ ಸೇವೆ ಸಂದಾವಂದು ಪುನಃ ಪುಗರ್ತದ ಸಮಾಜ ಸೇವಕರು ಪದ್ಮನಾಭ ಧರ್ಮನಗರ ಇಮೆರೇನು ಈ ಪೊರ್ತು ಮಾನಾದಿಗೆ ಮಲ್ತೇರು. ಆಟೋ ಪಾರ್ಕ್ದ ಸದಸ್ಯರಾದ ಸ್ವಚ್ಛತೆ ಸಮಾಜ ಸೇವೆಡು ಸಹಕಾರ ಮಲ್ತೊಂದು ಪುನಃ ಶಿವಾನಂದ ಬಂಗೇರ, ಜಲೀಲ್, ಸೈಮನ್, ಪುಷ್ಪರಾಜ ಭಟ್ನಗರ ಮೊಕಲೇನು ಈ ಪೊರ್ತು ಅಭಿನಂದನೆ ಮಲ್ತೇರು. ಆಟೋ ಪಾರ್ಕ್ದ ಸದಸ್ಯರು ಪುಷ್ಪರಾಜ ಭಟ್ನಗರ ಸಭೆನ ಎದ್ಕೊಂಡು ಸಭೆ ಸುಧಾರಿಕೆ ಮಲ್ತದು. ಸಿಟಿ ಆಟೋ ಪಾರ್ಕ್ಡ್ ಆಚರಣೆ ಆ ಒಂದು ಪುನಃ ಸ್ವಾತಂತ್ರ್ಯೋತ್ಸವದ ಬಗೆಟ್ ಅಂಚನೆ ಆಟೋ ಪಾರ್ಕ್ದ ಸೇವಾ ಕಾರ್ಯಕ್ರಮದ ಬಗೆಟ್ ಪೊಲಬು ಕೊರಿಯರು. ಆಟೋ ಪಾರ್ಕ್ ಇದರ ಸರ್ವ ಸದಸ್ಯರಿಗೂ ನಾಗರಿಕ ಬಂಧುಗಳಿಗೂ ನಮ್ಮ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಬಂಧುಗಳೇ, ನಾವು ಇಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಸಹೋದರತೆಯಿಂದ ದುಡಿಯುತ್ತಾ ಸಾರ್ವಜನಿಕವಾಗಿ ಸೇವೆಯನ್ನು ಗೈಯುತ್ತಿರುವೆವು. ಹಾಗೆಯೇ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಅದನ್ನು ನಾವು ನಮ್ಮಲ್ಲೇ ಸುಧಾರಿಸಿಕೊಂಡು ನಮ್ಮ ಈ ದೇಶಕ್ಕೆ ಒಳ್ಳೆಯ ಕೀರ್ತಿಯನ್ನು ತರುವ ಸಿಟಿ ಆಟೋ ಚಾಲಕರ ಸಂಘ ಎಂಬ ಕೀರ್ತಿಯನ್ನು ಪಡೆಯೋಣ. ಹಾಗೆಯೇ ಇನ್ನು ಮುಂದೆಯೂ ನಮ್ಮ ಸೇವೆಯು ಹೀಗೆ ನಿರಂತರ ನಡೆಯಲಿ. ನಮ್ಮಿಂದ ಭಾರತ ದೇಶಕ್ಕೆ, ಭಾರತ ದೇಶದ ಬಂಧುಗಳಿಗೆ ನಮ್ಮಿಂದ ಆದ ಸಹಾಯ ಹಸ್ತವನ್ನು ನೀಡುವ ಮೂಲಕ ನಾವು ಈ ಸಂಘದ ಕೀರ್ತಿಯನ್ನು ನಮ್ಮ ಇವತ್ತು ಧ್ವಜಾರೋಹಣ, ನಮ್ಮ ಭಾರತದ ಧ್ವಜ ಹೇಗೆ ಹಾರುತ್ತಿದೆಯೋ ಹಾಗೆಯೂ ನಮ್ಮ ಸಿಟಿ ಬಾಗಿನ ಕೀರ್ತಿಯನ್ನು ಮೇಲಿನ ಮಟ್ಟಕ್ಕೆ ಹಾರಿಸೋಣ ಎಂದು ತಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ಜೈ ಹಿಂದ್. ಸಿಟಿ ಆಟೋ ಪಾರ್ಕ್ದ ಪ್ರಮುಖರು ಶರೀಫ್ ಕೆಸಿ ರೋಡು, ರಫೀಕ್ ಮಲಾರ್, ರಫೀಕ್ ಕುತ್ತಾರ್, ಶಿವಾನಂದ ಬಂಗೇರ, ತಳಹತ್ ಅಲೇಕಲ, ಜಾಕಿ ಮಾಸ್ತಿಕಟ್ಟೆ, ಯಾಹ್ಯ ಉಳ್ಳಾಲ್, ಉಮೇಶ್ ಪೂಜಾರಿ, ಇಮ್ರಾನ್, ಇಸ್ಮಾಯಿಲ್, ಮೊಹಮ್ಮದ್, ಹಮೀದ್, ಹಾತಿಮ್, ಅಹಮದ್, ಮುಸ್ತಫಾ, ಮೈಕಲ್, ಸೈಮನ್, ಶ್ರೀನಿವಾಸ್, ಜಯಕೊಲ್ಯ, ಹನೀಫ್ ಕುಂಪಲ, ಉಮೇಶ್ ರಾವ್, ಹನೀಫ್ ಕಾವೂರು, ಮನೀಶ್, ಹರೀಶ್ ಕುಂಪಲ, ಚೇತನ್, ನವೀನ್, ವ್ಯಾಲೆಂಟೈನ್, ಡಾಲ್ಫಿ, ರೌಫ್, ಹಾತಿಫ್ ಮಾಡೂರು, ಚಂದ್ರ, ಇಮ್ತಿಯಾಜ್, ಜಲೀಲ್, ಹಸನ್, ತಫ್ಸೀರ್, ರಂಜಿತ್, ಫೈಸಲ್, ಸುನಿಲ್, ಹರೀಶ್ ಕೊಲ್ಯ, ಗಫೂರ್, ಮಂಜು, ಇಬ್ರಾಹಿಂ, ರಜಾಕ್ ಚಾರ್ಮಾಡಿ, ರಶೀದ್ ಎಂಚಿತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು.